ಕುಮಾರಸ್ವಾಮಿ ಅವರು ಪೂರ್ಣಾವಧಿ ಸಿಎಂ ಆಗಿರುವುದಕ್ಕೆ ಯಾವುದೇ ಅಸಮಾಧಾನ ಇಲ್ಲ. ನಮ್ಮ ಪೂರ್ಣ ಸಹಮತ ಇದೆ ಎಂದು ವಿಧಾನ ಪರಿಷತ್ನ ಮುಖ್ಯ ಸಚೇತಕ ಐವಂಟಿ ಸೋಸಾ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೆಲವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಅಷ್ಟೇ. ಯಾವುದೇ ಅಸಮಾಧಾನ ಇಲ್ಲ. ಸಮ್ಮಿಶ್ರ ಸರ್ಕಾರ ದೃಢವಾಗಿರಬೇಕು, ನಾಯಕತ್ವ ಗಟ್ಟಿಯಾಗಿರಬೇಕೆಂಬ ನೆಲೆಯಲ್ಲಿ ಹೈಕಮಾಂಡ್ ತೀರ್ಮಾನ ತೆಗೆದುಕೊಂಡಿದ್ದು, ಹೈಕಮಾಂಡ್ ತೀರ್ಮಾನಕ್ಕೆ ಯಾವುದೇ ಅಸಮಾಧಾನ ಇಲ್ಲ ಎಂದವರು ಹೇಳಿದ್ದಾರೆ. ಹೈಕಮಾಂಡ್ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದೆ. ಕುಮಾರಸ್ವಾಮಿ ಅವರು ಪೂರ್ಣಾವಧಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಬೇಕಂತ ಹೇಳುವಂತ ನನಗೂ ನಂದು ಫುಲ್ ಸಹಮತ ಇದೆ. ಅದಕ್ಕೆ ಹೈಕಮಾಂಡ್ ತೀರ್ಮಾನ ತೆಗೆದುಕೊಂಡಂತ ಉದ್ದೇಶ, ಸಮ್ಮಿಶ್ರ ಸರ್ಕಾರಗಳು ಯಾವಾಗಲೂ ದೃಢವಾಗಿರಬೇಕಾದ್ರೆ ಎಲ್ಲಿಯಾದೊಂದು ನಾಯಕತ್ವ ಗಟ್ಟಿ ಇರಬೇಕಾಗುತ್ತೆ, ಲೀಡರ್ಶಿಪ್ ಸರಿ ಇರಬೇಕಾಗುತ್ತೆ. ಹಾಗಾಗಿ ಆ ದೃಷ್ಟಿಯಿಂದ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಕುಮಾರಸ್ವಾಮಿಗೆ ಸಾಕಷ್ಟು ಅನುಭವ ಇದೆ ರಾಜಕಾರಣದಲ್ಲಿ, ಮತ್ತು ನಮ್ಮ ಮ್ಯಾನಿಫೆಸ್ಟೋವನ್ನು ಕೂಡ ಒಂದು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಆಗಿ ನಾವು ಅವರ ಜೊತೆ ಅಳವಡಿಸಿಕೊಂಡು ಹೋಗ್ತೇವೆ ಅಂತ ಹೇಳುವ ಭರವಸೆ ನಮಗಿದೆ. ಎಲ್ಲಿವರೆಗೆ ನಮಗೆ ಭರವಸೆ ಇದೆ ಮತ್ತು ಅವರು ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳುವ ವಿಶ್ವಾಸ ಇದ್ದಾಗ 5 ವರ್ಷ 2 ವರ್ಷ 3 ವರ್ಷ ಡಿಫರೆನ್ಸ್ ಆಗಿದೆ. ಅವರು ಹೈಕಮಾಂಡ್ ತೀರ್ಮಾನ ತೆಗೆದುಕೊಂಡಿದ್ದು, ಅದಕ್ಕೆ ನಮ್ಗೆ ಏನೂ ಅಸಮಾಧಾನ ಇಲ್ಲ. ನಾವು ಸಂಪೂರ್ಣವಾಗಿ ಅದಕ್ಕೆ ಬೆಂಬಲ ಇದೆ. ಇನ್ನು ಶಿಕ್ಷಕರ ಹಾಗೂ ಪದವೀಧರ ಶಿಕ್ಷಕರ ಸಮಸ್ಯೆಗೆ ರಾಜ್ಯ ಸರ್ಕಾರ ಸ್ಪಂದಿಸಿದೆ. ಈಗಾಗಲೇ ಶಿಕ್ಷಕರನ್ನ ಭರ್ತಿ ಮಾಡುವ ಕೆಲಸ ಮಾಡಿದೆ. ಆದರೆ ಬಿಜೆಪಿ ಅವಧಿಯಲ್ಲಿ ಯಾವುದೇ ರೀತಿಯಲ್ಲೂ ಶಿಕ್ಷಕರ ಸಮಸ್ಯೆಗೆ ಸ್ಪಂದಿಸುವ ಕೆಲಸ ಮಾಡಿಲ್ಲ ಎಂದು ದೂರಿದ್ರು. ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರದ ಚುನಾವಣೆ 8 ತಾರೀಕಿಗೆ ನಡೆಯಲಿಕ್ಕಿದೆ. ಈ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳಾಗಿ ಕೆ ಮಂಜುನಾಥ್ ಇವರು ಶಿಕ್ಷಕರ ಕ್ಷೇತ್ರದಿಂದ ಮತ್ತು SP ದಿನೇಶ್ ಪದವೀಧರ ಕ್ಷೇತ್ರದಿಂದ ನಾವು ಅಭ್ಯರ್ಥಿಗಳನ್ನು ನಿಲ್ಲಿಸಿದ್ದೇವೆ. ಸುಮಾರು 1.5 ವರ್ಷದಿಂದ ಈ ಅಭ್ಯರ್ಥಿಗಳ ಪರವಾಗಿ ಅಭ್ಯರ್ಥಿಗಳು ಈಗಾಗಲೇ 1.5 ವರ್ಷದಿಂದ ಕಣದಲ್ಲಿದ್ದಾರೆ. ಅದು ನೋಂದಾವಣಿ ಮಾಡುವುದರಿಂದ ಹಿಡಿದು ಈ ಒಂದು ಪ್ರೋಸೆಸ್ವರೆಗೆ ಕೂಡ ಕಂಟಿನ್ಯೂಸ್ ಆಗಿ ಅವರು ಈ ಒಂದು ಕ್ಷೇತ್ರದಲ್ಲಿ ಈ ಬಾರಿ ಖಂಡಿತವಾಗಿಯೂ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ಲಬೇಕು ಅಂತ ಹೇಳೋ ದೃಷ್ಟಿಯಿಂದ ನಮ್ಮ ಪಕ್ಷದಲ್ಲಿ ಕೂಡ ನಾವು ಹೆಚ್ಚು ಒತ್ತನ್ನು ಕೊಟ್ಟಿದ್ದೇವೆ. ಪ್ರತಿಯೊಂದು ಕಡೆಗಳಲ್ಲಿ ಕೂಡ ಈ ವರ್ಷ ಮತದಾರರು, ಶಿಕ್ಷಕರು ಮತ್ತು ಪದವೀಧರರು ಕಾಂಗ್ರೆಸ್ ಪಕ್ಷದ ಪರವಾಗಿ ಮತವನ್ನು ಚಲಾವಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಕಳೆದ ಸುಮಾರು 35 ವರ್ಷಗಳಿಂದ ಈ ಕ್ಷೇತ್ರವನ್ನು ಬಿಜೆಪಿಯ ವಿಧಾನ ಪರಿಷತ್ನಲ್ಲಿ ಅದನ್ನು ಅವರು ಪ್ರತಿನಿಧಿಸುತ್ತಿದ್ದಾರೆ. ಅವರು ಪ್ರತಿನಿಧಿಸತಕ್ಕಂಥ ಸಂದರ್ಭದಲ್ಲಿ ಈವರೆಗೆ ಕೂಡ ಯಾವುದೇ ಶಿಕ್ಷಕರ ಸಮಸ್ಯೆಗಳಿಗಾಗಲಿ ಪದವೀಧರರ ಸಮಸ್ಯೆಗಳಿಗಾಗಲಿ ಯಾವುದೇ ಒಂದು ಗುರುತರವಾಗಿರ್ತಕ್ಕಂಥ ಜವಾಬ್ದಾರಿ ಹೊತ್ತುಕೊಂಡು ಕೆಲಸವನ್ನು ಮಾಡಿಲ್ಲ. ವಿಧಾನ ಪರಿಷತ್ನಲ್ಲಿ ಶಿಕ್ಷಕರ ಸಮಸ್ಯೆಗಳು ಬಂದಾಗ ನಾನು ಅದಕ್ಕಿಂತ ಹೆಚ್ಚು ಅವರು ಮಾಡೋದಕ್ಕಿಂತ, ನಾನು ಶಿಕ್ಷಕರ ಪ್ರತಿನಿಧಿ ಅಥವಾ ಪದವೀಧರರ ಪ್ರತಿನಿಧಿ ಅಲ್ಲದಿದ್ರೂ ಕೂಡ ಅತ್ಯಂತ ಹೆಚ್ಚು ಶಿಕ್ಷಕರ ಬಗ್ಗೆ ಮತ್ತು ಪದವೀಧರರ ಬಗ್ಗೆ ನಾನು ಅವರ ಏನು ಡಿಬೇಟ್ಗಳಲ್ಲಿ ಭಾಗವಹಿಸಿದ್ದೇನೆ ಮತ್ತು ಸರ್ಕಾರದ ಮನವೊಲಿಸಿ ಅತ್ಯಂತ ಹೆಚ್ಚು ಅನುದಾನವನ್ನು ಕೊಡುವುದರ ಮುಖಾಂತರ ಇರ್ಬೋದು, ಶಿಕ್ಷಕರ ನೇಮಕಾತಿ ಇರ್ಬೋದು. ಬಹುಶಃ ಇಡೀ ದೇಶದಲ್ಲಿ, ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಶಿಕ್ಷಕರ ನೇಮಕ ಆಗಿರ್ತಕ್ಕಂಥದ್ದು ಅದು ಕಾಂಗ್ರೆಸ್ಸಿನ ಆಡಳಿತದ ಸಮಯದಲ್ಲಿ.